ಸ್ಟಾರ್ಟ್ ಮಾಡು ಸರ್. ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್ ನಿಮ್ಮ ಹೆಸರು? ಸರ್ ನಿಮ್ಮ ಹೆಸರು? ಮಂಜುನಾಥ್ ಅಂತ. ಸರ್ ಯಾವ ಗ್ರಾಮ ಪಂಚಾಯತ್ ಇದ್ದಾರೆ ಇದು? ನಿಮಗೆ ಎಷ್ಟು ಲೀಡಿಂಗ್ ಓಟ್ ಬಂದು ಮತ್ತು ಟೋಟಲ್ ಓಟ್ ಎಷ್ಟು? 185, 6 ಜನ ಕಾಂಟೆಸ್ಟ್ ಆದರು, ಅದರಲ್ಲಿ 25 ಲೀಡಿಂಗ್. ಸರ್ ನೀವು ರಾಜಕೀಯ ಬರೋಕ್ಕೆ ಸ್ಫೂರ್ತಿ ಏನು ಸರ್? ನಂದೇ ಸ್ಫೂರ್ತಿ. ನಿಮಗೆ ಸ್ಫೂರ್ತಿ? ಅದೇನು ರಾಜಕೀಯದಲ್ಲಿ ಇರಲಿಲ್ಲ, ನಾನೇ. ಯಾರು ಏನು ಪ್ರೇರೇಪಣೆ ಮಾಡಲ್ಲ? ಇಲ್ಲ. ನಿಮ್ಮ ಸಾಹಸದಿಂದ ನೀವು ರಾಜಕೀಯಕ್ಕೆ? ನನಗೆ ರಾಜಕೀಯ ಇದೆ, ಅವರಿಗೆ ಇರಲಿಲ್ಲ. ನನ್ನ ಒತ್ತಡದಿಂದ ಅವ್ರು ರಾಜಕೀಯಕ್ಕೆ ಬಂದರು. ಸರ್ ಇಷ್ಟು ಅವಧಿಯಲ್ಲಿ ನೀವು ಏನೇನು ಕೆಲಸ ಮಾಡಿಸಿದ್ರಿ? ಕೆಲಸ ಅನ್ನೋದು ಸಿಕ್ಕಾಪಟ್ಟೆ ಕೆಲಸ ಮಾಡಿಸಿದ್ವಿ. ಊರಿಗೆ ಫುಲ್ ಬೀದಿಗೆಲ್ಲ ಸ್ಟ್ರೀಟ್ ಲೈಟ್ ಹಾಕ್ಸಿದ್ದೀನಿ, ಕಾಂಕ್ರೀಟ್ ರಸ್ತೆ ಮಾಡಿಸಿದ್ದೀನಿ. ಆಮೇಲೆ ಪಕ್ಕದಲ್ಲಿ ಮೂರ್ಮನಹಳ್ಳಿ ಅಂತ ಒಂದು ಹಳ್ಳಿ ಇದೆ, ಆ ಹಳ್ಳಿಗೆ ಫುಲ್ ಕೆಲಸ ರಸ್ತೆ ಮಾಡಿಸ್ಕೊಟ್ಟಿದ್ದೀನಿ. ನಮ್ಮ ಗ್ರಾಮಕ್ಕೆ ಸೇರುತ್ತೆ. ಅಭಿವೃದ್ಧಿ ಕೆಲಸಗಳು ಸುಮಾರು ಮಾಡಿದ್ದೀವಿ. ಇಡೀ ಊರೇ ರಸ್ತೆ, ಕಾಂಕ್ರೀಟ್ ರಸ್ತೆ ಎಲ್ಲ ಮಾಡಿಸಿದ್ದೀವಿ. ಮನೆಗಳು ಮನೆಗಳು ನಿರ್ಮಾಣ ಮಾಡಿಕೊಟ್ಟಿದ್ದೀವಿ. ಶೌಚಾಲಯ ಮಾಡಿಸ್ಕೊಟ್ಟಿದ್ದೀನಿ. ರಸ್ತೆ, ಶೌಚಾಲಯ, ಮನೆಗಳು ಬಡವರಿಗೆ. ಸರ್ ಇನ್ನು ಮುಂದೆ ಅವಧಿ ಇದೆ, ಇನ್ನೊಂದು ವರ್ಷ, 1 ವರ್ಷ ಇದೆ. 1 ವರ್ಷದಲ್ಲಿ ಇನ್ನೂ ಏನು ಕೆಲಸ ಮಾಡ್ಕೋಬೇಕು ಅನ್ಕೊಂಡಿದ್ದೀವಿ? ಈಗ ಸದ್ಯಕ್ಕೆ ಕಾಮಗಾರಿ ಎಲ್ಲ ಮುಗಿದಿದೆ, ಇನ್ನೊಂದು ಸ್ವಲ್ಪ ರಸ್ತೆಗಳಿದೆ, ರಸ್ತೆ ಮಾಡಬೇಕು ಅಂತಿದ್ದೀವಿ. ಮತ್ತೆ ಬಾಕ್ಸ್ ಚರಂಡಿ ಮಾಡಬೇಕು. ಸರ್ ರಾಜಕೀಯ ಬರೋಕೆ ನೀವೇ ಮೊದಲ ಇಲ್ಲ ಹಿಂದೆ ನಿಮ್ಮ ಕುಟುಂಬದವ್ರು ಯಾರು ಇದ್ರ ರಾಜಕೀಯ? ಇಲ್ಲ, ನಮ್ಮ ಕುಟುಂಬದಲ್ಲಿ ಯಾರು ರಾಜಕೀಯ ಇಲ್ಲ. ಅಂದ್ರೆ ನನಗೆ ಚಿಕ್ಕ ವಯಸ್ಸಿಂದನೂ ರಾಜಕೀಯದಲ್ಲಿ ಇರಬೇಕು ಅನ್ನೋ ಆಸೆ ಇತ್ತು, ಅವಾಗಿಂದನೂ ಇದ್ದೀನಿ. ನೀವೇ ಫಸ್ಟ್ ರಾಜಕೀಯ ನಮ್ಮ ಮನೇಲಿ, ನಮ್ಮ ಕುಟುಂಬದಲ್ಲಿ ನಾನೇ ಫಸ್ಟ್. ಸರ್ ನೀವು ರಾಜಕೀಯ ಬರೋಕ್ಕೆ ಯಾರು ಗುರುಗಳಂತಾರೆ ಇದ್ದಾರ? ಗುರುಗಳು ಯಾರು ಇಲ್ಲ, ಫ್ರೆಂಡ್ಸ್. ಅಂದ್ರೆ ಮೊನ್ನೆ ಇವರಿದ್ದಾರೆ, CR ಸಗೀರ್ ಅಹಮದ್, ಮಾಜಿ ಸಚಿವರು. ಅವ್ರ ಕಡೆಯಿಂದ ಅವ್ರಿಗೆ 4 ಬಾರಿ 3 ಸಲ ಗೆಲ್ಸಿದ್ರು, 1 ಸಲ ಸೋತರು. ಈಗ ಅವ್ರ ಕಡೆಯಿಂದ ನಾವು ರಾಜಕೀಯಕ್ಕೆ ಸಗೀರ್ ಅಹಮದ್ ಅಂತೇಳಿ. ಸಗೀರ್ ಅಹಮದ್ ನಿಮ್ಮ ಗುರುಗಳು ಅಂತ ನೀವು ನಮ್ಮ ಕಡೆ ಅವರಿಂದಾನೇ ನಾವು ಕಾಂಗ್ರೆಸ್ ಅಲ್ಲಿ ಇದೀವಿ. ಅವತ್ತಿಂದ ಇವತ್ತಿನವರೆಗೂ ಅವ್ರ ಜೊತೆನೇ ಕಾಂಗ್ರೆಸ್ ಅಲ್ಲಿ ಇದೀವಿ. ಸರ್ ನಿಮ್ಮನ್ನು ಗೆಲ್ಸಿದ ಈ ಮತದಾರರಿಗೆ ನಮ್ಮ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಅಯ್ಯೋ, ತುಂಬಾ ಸ್ವಾಗತ ಕೊಡಕ್ಕೆ ಇಷ್ಟಪಡ್ತೀವಿ. ಯಾಕೆಂದ್ರೆ ಒಂದ್ಸಲ ನಾನು ಸೋತಿದ್ದೆ, ಈ ಸಲ ಅದನ್ನೇ ಓಟಿಂದ ಸೋತಿರಿ ಸರ್? ಸೇಮ್ 20 ಓಟಿಂದನೇ ಸೋತಿದ್ದೆ. ಅಂದ್ರೆ ಯಾರೋ ಸ್ಪರ್ಧೆ ನಿಮಗೆ ಪೈಪೋಟಿ ಕೊಟ್ಟಿದ್ದಾರೆ? ಪೈಪೋಟಿ ಏನಲ್ಲ, ಅದು ಜನರಲ್ ಕ್ಯಾಟಗರಿ ಬಂದಿತ್ತಲ್ಲ. ಜನರಲ್ ಅಲ್ಲಿ ಆಲ್ ಎಲ್ಲರೂ ನಿಂತಿರ್ತಾರೆ, ಹಂಗಾಗಿ ಜನರಲಿ ಫೈಟ್ ಕೊಡಕ್ಕಾಗಲ್ಲ. ರಿಸರ್ವ್ ಕ್ಯಾಟಗರಿ ಬಂದ್ರೆ ಮಾತ್ರ ನಾವು ಫೈಟ್ ಕೊಡ್ಬೋದು. ಆದ್ರೆ ನಾನು ಜನರಲ್ ಅಲ್ಲಿ ಫೈಟ್ ಕೊಟ್ಟಿದ್ದೆ, 20 ಓಟಿಂದ ಸೋತೆ. ಅದು ಅಂದ್ರೆ ಅವಾಗ ಫಸ್ಟ್ ಪರಿಚಯ ಇರಲಿಲ್ಲ ಗ್ರಾಮಗಳು. ಆವಾಗ ಅವರು ಏನಂದ್ರೆ ಇವ್ರು ಯಾರು ಹೊಸ ಪರಿಚಯನೇ ಇಲ್ವಲ್ಲ, ಹಂಗಾಗಿ ಇದ್ ಮಾಡಿದ್ರು. ಆದ್ರೆ ನಾನು ಸೋತ್ರು ಕೂರ್ಲಿಲ್ಲ. 5 ವರ್ಷ ಅವಧಿಗಳಲ್ಲಿ ಅವ್ರ ಊರನ್ನೆಲ್ಲ ಡೆವಲಪ್ ಮಾಡಿದೆ. ಆ ಮಾನವೀಯತೆಯಿಂದ ಇಟ್ಕೊಂಡು ನಮ್ಮ ಮಿಸ್ಸಸ್ ಓಟ್ ಹಾಕಿ ಗೆಲ್ಸ್ಕೊಟ್ರು. ಅವರೇ ಗೆಲ್ಸಿ ಕೊಟ್ರು. ಮೇಡಮ್ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಮತದಾರರಿಗೆ, ನಿಮ್ಗೆ ಗೆಲ್ಸಿರೋ ಮತದಾರರು? ಅಂದ್ರೆ ಅವರಿಗೆ ಅಭಿನಂದನೆಗಳು ಗೆಲ್ಸಿದ್ಕೆ. ಆಮೇಲೆ ಅವರಿಗೆ ಸಮಾಜ ಸೇವೆ ಮಾಡಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್ ಅಂತ ನಿಮ್ಮ ಕಡೆಯಿಂದ ನಮಗೆ ವಂದನೆ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಇಷ್ಟೊತ್ತು ಮಾಡಿ.